ಕನ್ನಡದಲ್ಲೇ ರಿಲೀಸ್ ಆಗಬೇಕಂತ ಬಹಳ ಆಸೆ ಇತ್ತು ನನಗೆ. ಸೊ ಫಸ್ಟ್ ರೌಂಡ್ ಕನ್ನಡದಲ್ಲಿ ಪ್ರಪಂಚದಾದ್ಯಂತ ರಿಲೀಸ್ ಆಗಿ ಅದ್ಭುತ ಸಕ್ಸಸ್ ಅನ್ನು ಕಂಡಿದೆ. ಮೋಸ್ಟ್ಲಿ ಪಂಜುರ್ಲಿ ಆಶೀರ್ವಾದ, ಗುಳಿಗಿನ ಆಶೀರ್ವಾದ. ಸೊ ಅಂದ್ರೆ ಆ ಶಕ್ತಿ ಎಷ್ಟು ಅನ್ನೋದು ಸಿನಿಮಾ ತೆರೆ ಮೇಲೂ ಪ್ರೂವ್ ಆಗಿ, ಸರಿ ನಮ್ಗೆ ಈ ಭಾಗದವ್ರಿಗೆ ಮಾತ್ರ ಕನೆಕ್ಟ್ ಆಗ್ಬೇಕಲ್ಲ, ದೈವ ದೇವರು ನಂಬೋರು ನಾವೆಲ್ಲ ಅಂತ. ನಮ್ಮ ರಾಜ್ಯದ ಹೊರಗಡೆ, ದೇಶದಲ್ಲಿ, ಪ್ರಪಂಚದಲ್ಲಿ, ಅಮೆರಿಕದಲ್ಲಿ ಕೆಲವು ಫಾರಿನರ್ಸ್ ಎಲ್ಲ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ದೈವ ದೇವರುಗಳ ಪರಿಚಯ ಅವ್ರಿಗೂ ಕೂಡ ಆಯ್ತು. ಬಹಳ ಸಂತೋಷ. ಇದಕ್ಕೆ ನಾನು ತಯಾರಿ ಎಲ್ಲರೂ ಹೇಳಿದ್ರು ನನಗೆ, ಈಗ ಕಾಣ್ ಓಡಿಸೋದು ಹೌದಾ ಮರೆಯ ನಡೀತಂದೇಳಿ ಹೆಚ್ಚು ಪಕ್ಷ ನಡಿ. ಸೊ ಅದನ್ನು ಓಡಿಸೋಕೆ ಹೇಳಿಕೊಟ್ಟರೆ ಇಬ್ಬರಿದ್ರು ನನ್ನೊಟ್ಟಿಗೆಲ್ಲ, ಬಳಂಬಳಿ ಭಟ್ರೆ ಬನ್ನಿ, ಮಹೇಶ್ ಪೂಜಾರಿ, ಮಹೇಶ ನನ್ನನ್ನು ಟ್ರೈನ್ ಮಾಡಿದಾರೆ ಇವರಿಬ್ಬರೇ. ಒಂದು 5 ದಿವಸ ಬಾಳಂಬಳ್ಳಿ ಭಟ್ರ ಮನೆ ಪಕ್ಕದಾಗೆ ಟ್ರ್ಯಾಕ್ ಇತ್ತು, ಚಂದ ಮಾಡಿ ಕೋಣನ್ ಸಾಕಿರಿ, ಎಸಿ ಎಲ್ಲ ಹಾಕಿ. ಸೊ ಭಟ್ರೆ ಧೈರ್ಯ ಕೊಟ್ಟದ್ದು. ಸ್ವಲ್ಪ ಕೋಣನ್ ಕಂಡ್ರುಗಳೇ ಮೀಟರ್ ಆಫ್ ಆಯ್ತು. ಈ ಉದ್ದಕ್ಕಿದ್ದ ದೀಪ ಕಡೆಗೆ ರಕ್ಷಿತ ಎಲ್ಲ ಪೈಲ್ವಾನ್ರುಗಳೆಲ್ಲ ತೇವಡಿ ಬಿದ್ದರೆ ಇಡೈತಲ್ಲ. ನಾನು ಒಂದು ದೊಡ್ಡ ಕಮ್ಮ ಗಾತಾನೆ ಎಣಿಸ್ಕೊಂಡೆ. ಕರಿ ಭಟ್ರೆ ಹೇಳ್ರಿ ಎಂತ ಹತ್ತಿಲ್ಲ ಸಿಟ್ರಿ ಹತ್ತಿ ಅಂತ ಹೇಳ್ರಿ. ಸೊ ಒಂದು ಧೈರ್ಯ ಮಾಡಿ ಹತ್ತೆ. ಅದಾದ್ಮೇಲೆ ನಾನು ಕಂಪ್ಲೀಟ್ಲಿ ಗೈಡ್ ಮಾಡಿ ನನ್ನ ಇಡೀ ಶೂಟಿಂಗ್ ನನ್ನ ಜೊತೆಗಿದ್ದೆ ಮಹೇಶ್ ಪೂಜಾರಿ. ಅವನು ಕೂಡ ಅದ್ಭುತ ಕಮಲದಲ್ಲಿ ಕೋಣ ಓಡಿಸುವಂತ ಹುಡುಗ. ಸೊ ಇವರೆಲ್ಲ ಇದೇ ತರ ಇಡೀ ನನ್ನ ಕೆರಾಡಿ ಊರಿನ ಜನರು, ಕುಂದಾಪುರ, ಹೆಮ್ಮಾಡಿ ಈ ಭಾಗದಲ್ಲಿ